ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಳುನಾಡಿನ ಮತ್ತೊಂದು ಕಾರಣಿಕದ ಶಕ್ತಿ ಮಂತ್ರದೇವತೆಯ ಹಿನ್ನೆಲೆಯ ಬಗ್ಗೆ ತಿಳಿಸಿಕೊಡುತ್ತೇನೆ. ದಯವಿಟ್ಟು ಎಲ್ಲರೂ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ, ಯಾಕಂದರೆ ಇಷ್ಟು ಸಂಪೂರ್ಣ ಕಥೆಯನ್ನು ನಿಮಗೆ ಯಾರೂ ಹೇಳಿರಲಿಕ್ಕಿಲ್ಲ. ನಾನು ಈ ಸಂಪೂರ್ಣ ಕಥೆಯನ್ನು ಬಹಳ ಕಷ್ಟಪಟ್ಟು ಸಂಪಾದಿಸಿದ್ದೇನೆ. ಕಾಂತುಬೈದ್ಯನ ಜೊತೆಯಲ್ಲಿದ್ದ ಮಂತ್ರದೇವತೆ ಮುಂದಕ್ಕೆ ಎಲ್ಲಿಗೆ ಹೋದಳು ಎಂಬ ಕತೆ ನಿಮಗೆ ಯಾರೂ ಹೇಳಿರಲಿಕ್ಕಿಲ್ಲ. ಆ ಕಥೆಯನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಭೂಲೋಕದಲ್ಲಿ ಅನ್ಯಾಯಗಳು ಹೆಚ್ಚುತ್ತಿರುವುದನ್ನು ಕಂಡು ಬೇಸರಗೊಂಡ ಪಾರ್ವತಿ ದೇವಿಯು ತನ್ನ ಪತಿ ಪರಶಿವನ ಅಪ್ಪಣೆ ಪಡೆದು ತಾನು ಶಾಂತ ರೂಪದಲ್ಲಿ ಬೇರೆ ಬೇರೆ ಅವತಾರ ತಳೆದಿದ್ದರೂ ಪರಿಹಾರ ಕಂಡುಹಿಡಿಯಲಾಗದ್ದರಿಂದ ಇನ್ನು ಮುಂದೆ ಉಗ್ರ ರೂಪದಿಂದ ಭೂಮಿಗೆ ಇಳಿಯುವುದಾಗಿ ನಿರ್ಧರಿಸಿ ತಾಳೆಗರಿಯ ಮಂತ್ರದ ಕಟ್ಟೊಂದನ್ನು ನದಿ ನೀರಿನಲ್ಲಿ ಬಿಟ್ಟು ಸಮಯಕ್ಕಾಗಿ ಕಾಯುತ್ತಾಳೆ. ಪಾರ್ವತಿ ದೇವಿಯ ಪರಮ ಭಕ್ತರಾದ ಕೇರಳದ ಕುಂಟಲ ತಂತ್ರಿಗಳು ಬೆಳಗಿನ ನಿತ್ಯ ಪೂಜೆಗೆ ನೀರು ತರಲು ನದಿಗೆ ಬಂದಾಗ ಕೆಳಮುಖವಾಗಿ ಹರಿಯುವ ನೀರಿನಲ್ಲಿ ಮೇಲ್ಮುಖವಾಗಿ ಬರುತ್ತಿರುವ ತಾಳೆಗರಿಯನ್ನು ಕಂಡು ಇದರಲ್ಲೇನೋ ದೈವಿಕ ಶಕ್ತಿ ಇದೆ ಎಂದು ತಿಳಿದು ತಾಳೆಗರಿಯನ್ನು ಮನೆಗೆ ತರುತ್ತಾರೆ. ಪಾರ್ವತಿ ದೇವಿಯು ಪುಟ್ಟ ಗುಬ್ಬಿಯ ರೂಪ ಧರಿಸಿ ಕುಂಟಾಳ ತಂತ್ರಿಯನ್ನು ಹಿಂಬಾಲಿಸುತ್ತಾ ಬರುತ್ತಾಳೆ. ಕುಂಟಾಳ ತಂತ್ರಿಗಳು ತಾಳೆಗರಿಯಲ್ಲಿದ್ದ ಮಂತ್ರವನ್ನು ಸುಂದರವಾಗಿ ಜಪಿಸುತ್ತಿರುವಾಗ ಮಾರುಹೋದ ಪಾರ್ವತಿ ದೇವಿಯು ಸುಣ್ಣದ ಕಲ್ಲಿನ ರೂಪ ಧರಿಸಿ ತಂತ್ರಿಗಳ ಮಡಿಲಿಗೆ ಬೀಳುತ್ತಾಳೆ. ಆ ಅಪರೂಪದ ಕಲ್ಲಿನಲ್ಲಿ ಏನೋ ವಿಶೇಷತೆ ಇರಬಹುದೆಂದು ತಿಳಿದು ಆ ಕಲ್ಲನ್ನು ಕಲ್ಲಕಲೆಂಬೆಯಲ್ಲಿ ಇಡುತ್ತಾರೆ. ಕೆಲವು ದಿನ ಕಳೆದು ಒಂದು ದಿನ ಸಂಜೆ ಕಲ್ಲಕಲೆಂಬೆಯ ಒಳಗಿದ್ದ ಸುಣ್ಣದ ಕಲ್ಲು ಮಾತಾಡುತ್ತದೆ. ನಾನು ಬರೇ ಕಲ್ಲಲ್ಲ, ನೀವು ಪೂಜಿಸುವ ಪಾರ್ವತಿ ದೇವಿಯ ಅನುಗ್ರಹದಿಂದ ನೀವು ಸ್ತುತಿಸಿದ ಮಂತ್ರದ ಪರಿಣಾಮವಾಗಿ ಹುಟ್ಟಿದ ದೈವಿ ಶಕ್ತಿಯಾಗಿದ್ದೇನೆ. ತುಗುಯಿಯಾಲೆ ಕಟ್ಟಿ ಅದರಲ್ಲಿ ನನ್ನನ್ನು ಸ್ಥಾಪಿಸಿ ಮಂತ್ರ ಕಾಯಕದೊಂದಿಗೆ ನೆನೆದು ಮುನ್ನಡೆಯಿರಿ. ಹಾಲು ಹಣ್ಣು ನೀಡಿ ಭಯಭಕ್ತಿಯಿಂದ ಆರಾಧಿಸಿದಲ್ಲಿ ಸಕಲ ಸಂಪತ್ತು ನೀಡಿ ರಕ್ಷಿಸಿಕೊಂಡು ಬರುತ್ತೇನೆ ಎಂದಾಗ ಆ ದೈವದ ಅಪ್ಪಣೆಯಂತೆ ವಿಧಿವಿಧಾನಗಳನ್ನು ನೆರವೇರಿಸಿ ತಮ್ಮ ಮಂತ್ರದಿಂದ ವೈದಿಕ ಕ್ರಿಯೆಗಳಲ್ಲಿ ಉಳಿಸಿಕೊಂಡು ದೇವಿ ಶಕ್ತಿಯನ್ನು ಮಂತ್ರದೇವತೆ ಎಂಬ ಹೆಸರಿನಿಂದ ಪೂಜಿಸಿಕೊಂಡು ಬರುತ್ತಾರೆ. ಮಂತ್ರದೇವತೆಯ ಶಕ್ತಿ ಊರು ಪರವೂರಿಗೂ ತಿಳಿದು ಭಕ್ತಾದಿಗಳು ಕುಂಟಲ ತಂತ್ರಿಗಳ ಬಳಿ ಬರುತ್ತಿರುವಾಗ ಕುಂಟಲ ತಂತ್ರಿಗಳಿಗೆ ಮನಸ್ಸಿನಲ್ಲಿ ದುರಾಸೆ ಉಂಟಾಗುತ್ತದೆ. ಈ ಶಕ್ತಿ ತನ್ನ ಮಂತ್ರದ ಬಲದಲ್ಲಿ ಇರುವುದರಿಂದ ಈ ಶಕ್ತಿಯನ್ನು ಉಪಯೋಗಿಸಿ ಹೊಸತೊಂದು ಧರ್ಮರಾಜ್ಯ ಸ್ಥಾಪಿಸಬೇಕೆಂದು ಯೋಚಿಸಿ ದೇವಿಯನ್ನು ಸ್ತುತಿಸಿ ತನ್ನ ಆಸೆಯನ್ನು ತಿಳಿಸುತ್ತಾರೆ. ಯಾರಿಗಾದರೂ ಕೊಟ್ಟ ಮಾತನ್ನು ನೀನು ಉಳಿಸಿಕೊಂಡರೆ ನಿನ್ನ ಆಸೆಯನ್ನು ನಾನು ನೆರವೇರಿಸುವುದಾಗಿ ಮಾತು ಕೊಡುತ್ತಾಳೆ. ಮತ್ತೊಂದು ಕಡೆಯಲ್ಲಿ ಮೂಡಬಿದ್ರೆ ಇರುವೇಲು ಸೂಂತಲಾಡಿ ಬರ್ಕೆಯಲ್ಲಿ ಕಲ್ಲ ಕಾಕರ ಹಾವಳಿ ಜಾಸ್ತಿ ಆಗುತ್ತದೆ. ಅವಿದ್ಯಾವಂತರಾದ ಕಾಂತು ವೈದ್ಯರು ಬೆಳೆಸಿದ್ದ ಬೆಳೆಗಳನ್ನೆಲ್ಲ ಕಲ್ಲ ಕಾಕರ ಪಾಲಾದಾಗ ಕಲ್ಲರನ್ನು ಹಿಡಿಯಲು ಒಂದು ದೈವದ ಅಗತ್ಯವಿದೆ ಎಂದು ಯೋಚಿಸುತ್ತಾರೆ. ಕೇರಳದ ಕುಂಟಲ ತಂತ್ರಿಗಳ ಬಳಿಯಿದ್ದ ಮಂತ್ರದೇವತೆಯ ಬಗ್ಗೆ ಕಾಂತು ವೈದ್ಯರಿಗೆ ಯಾರೋ ಹೇಳಿದ್ದನ್ನು ಕೇಳಿ ಕಾಂತು ವೈದ್ಯರು ಕುಂಟಲ ತಂತ್ರಿಗಳ ಬಳಿ ಬಂದು ಮಂತ್ರದೇವತೆಯನ್ನು ತನಗೆ ಕೊಡಬೇಕೆಂದು ಕೇಳಿಕೊಳ್ಳುತ್ತಾರೆ. ಇದು ದೇವಿಯ ಪರೀಕ್ಷೆ ಎಂದು ತಿಳಿದ ಕುಂಟಾಲ ತಂತ್ರಿಗಳು, ನೋಡು ಕಾಂತು ವೈದ್ಯ, ಈಕೆ ಸಾಮಾನ್ಯದವಳಲ್ಲ. ಇವಳನ್ನು ಉಳಿಸಿಕೊಳ್ಳಬೇಕಾದರೆ 16 ದೇಶ ಸುತ್ತಿ 16 ಭಾಷೆ ಕಲಿಯಬೇಕು ಎನ್ನುವಾಗ ಸರಿ ಎಂದು ಒಪ್ಪಿದ ಕಾಂತು ವೈದ್ಯ 16 ದೇಶಗಳನ್ನು ಸುತ್ತುತ್ತಾನೆ. 16 ಭಾಷೆ ಕಲಿತು ಕುಂಟಾಲ ತಂತ್ರಿಗಳ ಬಳಿ ಬಂದು ಕೈಯೊಡ್ಡಿ ಕೇಳಿದಾಗ ತಂತ್ರಿಗಳು ಕೊಟ್ಟ ಮಾತಿನಂತೆ ಒಂದು ತೆಂಗಿನಕಾಯಿ, ಒಂದು ಅಡಿಕೆ, ಒಂದು ಹಾಳೆ ಪಿಂಗರ ಪುಷ್ಪದಲ್ಲಿ ಎಳೆ ಅಡಿಕೆ ಸುಣ್ಣದ ಸಹಿತ ಮಂತ್ರದೇವತೆಯನ್ನು ಸ್ತುತಿಸಿ ಕಾಂತುಬೈದನಿಗೆ ದೇವತೆಯನ್ನು ಬಿಟ್ಟುಕೊಡುತ್ತಾರೆ. ಆಗ ಮಂತ್ರದೇವತೆ, ಕುಂಟಾಲ ತಂತ್ರಿಗಳೇ, ನನ್ನನ್ನು ಪೂಜಿಸಿ ಧರ್ಮರಾಜ್ಯದ ಆಸೆ ಪಡೆದ ತಪ್ಪಿಗೆ ನಿನಗೆ ಈ ಶಿಕ್ಷೆಯಾಗಿ ನಾನು ನಿನ್ನಲ್ಲಿ ಒಂದು ಸುಳ್ಳುವಾದ ಮಾಡಿದೆ. ಇನ್ನು ಮುಂದಕ್ಕೆ ನಾನು ಆಡುವ 1000 ಮಾತುಗಳಲ್ಲಿ ಒಂದು ಮಾತು ಸತ್ಯದ ನುಡಿಯಾಗಿರುತ್ತದೆ. ಇನ್ನು ಮುಂದಕ್ಕೆ ನಾನು ಯಾರಿಗೂ ಮಂತ್ರಕ್ಕೂ ಸಿಗುವುದಿಲ್ಲ. ನಿನಗೆ ತಿಳಿದ ಮಂತ್ರ ನಿನ್ನಿಂದಲೇ ಅಂತ್ಯವಾಗುತ್ತದೆ ಎಂದು ತಂತ್ರಿಗಳಿಗೆ ಮುಕ್ತಿ ನೀಡಿ ಕಾಂತುಬೈದರ ಜೊತೆ ನಡೆಯುತ್ತಾಳೆ. ಇತ್ತ ಮಂತ್ರದೇವತೆ ಕಾಲಿಟ್ಟ ಗಳಿಗೆಯಲ್ಲಿ ಕಲ್ಲಕಾಕರೆಲ್ಲ ರಕ್ತ ಕಾರಿ ಸಾಯುತ್ತಾರೆ. ಕಾಂತು ಬೈದ್ಯನ ಜೊತೆಗೆ ಬಂದ ಮಂತ್ರದೇವತೆಗೆ ಶುದ್ಧವಾದ ನೀರು, ಕೇಪುಳದ ಹೂವು, ಒಂದು ಸಣ್ಣ ಕೋಳಿಯ ಪದಾರ್ಥದ ಜೊತೆಗೆ ಸರಾಯಿ ಹಾಗೂ ಅಕ್ಕಿ ರೊಟ್ಟಿ ನೀಡಿ ಪೂಜಿಸುತ್ತಾನೆ. ಮುಂದೆ ದೇವತೆಯ ಶಕ್ತಿಗೆ ಹೆದರಿ ಎಲ್ಲರೂ ಕಾಂತು ಬೈದ್ಯರಲ್ಲಿ ಭಯಭಕ್ತಿಯಿಂದ ಮಾತನಾಡುತ್ತಾರೆ. ಮತ್ಸರದಿಂದ ಕೆಲವರು ರಾಜನ ಬಳಿ ಚಾಡಿ ಹೇಳಿ ದೇವತೆಯನ್ನು ಬಿಡುವಂತೆ ಹೇಳಿದಾಗ ಕಾಂತು ಬೈದ್ಯನು ಊರನ್ನಾದರೂ ಬಿಡುತ್ತೇನೆ, ದೇವತೆಯನ್ನು ಬಿಡಲಾರೆ ಎಂದು ಊರು ಬಿಟ್ಟು ಹೊರಡುತ್ತಾನೆ. ದಾರಿ ಮಧ್ಯೆಯಲ್ಲಿ ಅಳುತ್ತಾ, ತಾಯಿ ನನಗೆ ನೀನೇ ಗತಿ ಎಂದು ಕಣ್ಣೀರಿಡುತ್ತಾನೆ. ಆಗ ಮಂತ್ರದೇವ
ಮಂತ್ರದೇವತೆಯು ಕಾಂತುಬೈದ್ಯನನ್ನು ಸಮಾಧಾನಪಡಿಸಿ ಅರಮನೆಯತ್ತ ದೃಷ್ಟಿ ಬೀರುತ್ತಾಳೆ. ಅರಮನೆಯಲ್ಲಿದ್ದ ಆನೆಗೆ ಹುಚ್ಚಿಡಿಸುತ್ತಾಳೆ. ಕಂಬಳದ ಕೋಣಗಳು ವಿಕಾರವಾಗಿ ಸಾಯುತ್ತವೆ. ದನಕರುಗಳು ಹುಚ್ಚಿಡಿದು ಎಲ್ಲರಿಗೂ ಹಾಯಲು ಬರುತ್ತವೆ. ಯಾಕೆ ಹೀಗಾಗುತ್ತದೆ ಎಂದು ಜ್ಯೋತಿಷ್ಯರ ಬಳಿ ಕೇಳಿದಾಗ ಮಂತ್ರದೇವತೆಯ ದೃಷ್ಟಿ ಬಿದ್ದಿದೆ. ಕಾಂತುಬೈದ್ಯನನ್ನು ವಾಪಸ್ ಬರುವಂತೆ ಹೇಳಿ 12 ಮುಡಿ ಗದ್ದೆಯನ್ನು ದೈವದ ಹೆಸರಿನಲ್ಲಿ ಕಾಂತುಬೈದ್ಯನಿಗೆ ನೀಡಿದರೆ ಎಲ್ಲವೂ ಸರಿಯಾಗುತ್ತದೆ ಎಂದಾಗ ರಾಜನು ಒಪ್ಪಿ ಕಾಂತುಬೈದ್ಯನನ್ನು ವಾಪಸ್ಸು ಕರೆಸುತ್ತಾನೆ. ಮುಂದಿನ ದಿನಗಳಲ್ಲಿ ಮಂತ್ರದೇವತೆಯ ಅನುಗ್ರಹದಿಂದ ಕಾಂತುಬೈದ್ಯ ಸುಖವಾಗಿ ಬಾಳುತ್ತಾನೆ. ದಿನಗಳೆದಂತೆ ಅಹಂಕಾರ ಹೊಂದಿದ ಕಾಂತುಬೈದ್ಯ, ಈ ದೇವತೆ ಇಲ್ಲಿಗೆ ಬರಲು ಕಾರಣ ನಾನು, ಇವಳಿಗೆ ನಾನಿದ್ರೆ ಮಾತ್ರ ಪೂಜೆ ಎಂದು ಅಹಂಕಾರದ ಮಾತುಗಳನ್ನಾಡುತ್ತಾನೆ. ಸ್ನಾನ ಮಾಡಲು ಕೆರೆಗೆ ಇಳಿದ ಕಾಂತುಬೈದ್ಯನನ್ನು ಮಂತ್ರದೇವತೆ ನೀರಿನೊಳಗೆ ತನ್ನ ಕಾಲಿನಿಂದ 3 ರಾತ್ರಿ 3 ಹಗಲು ತುಳಿದು ಹಿಡಿಯುತ್ತಾಳೆ. 3 ಸಲ ಮೇಲೆ ಎಳೆದು ಹಾಕುತ್ತಾಳೆ. ತನ್ನ ತಪ್ಪಿನ ಅರಿವಾಗಿ ದೇವತೆಯನ್ನು ಸ್ತುತಿಸಿ ನಿನ್ನ ಭಕ್ತನಾದ ನನ್ನನ್ನು ತನ್ನ ಬಳಿ ಇರಿಸಬೇಕೆಂದು ಕೇಳಿಕೊಂಡಾಗ, ವೈದಿಕ ವಿಧಿವಿಧಾನದಿಂದ ಪೂಜಿಸಬೇಕಾಗಿದ್ದ ನನ್ನನ್ನು ನೀನು ಮದ್ಯ ಮಾಂಸದಿಂದ ಪೂಜಿಸಿದ ಕಾರಣ ಇನ್ನು ಮುಂದೆ ನನ್ನನ್ನು ಪೂಜಿಸುವವರು ನಿನ್ನ ಪದ್ಧತಿಯ ಪ್ರಕಾರ ಮದ್ಯ ಮಾಂಸದ ಆಹಾರವನ್ನು ಮೊದಲು ನಿನಗೆ ಕೊಟ್ಟು ನಂತರ ಹಣ್ಣು ಹಂಪಲು ಪಂಚ ಕಜ್ಜಾಯದಿಂದ ನನ್ನನ್ನು ಪೂಜೆ ಮಾಡಬೇಕೆಂದು ವರ ನೀಡಿ ಅವನಿಗೆ ಮೋಕ್ಷ ನೀಡುತ್ತಾಳೆ. ನಂತರ ಅದೇ ಉಗ್ರ ರೂಪದಲ್ಲಿ ಪಾತಾಳ ಲೋಕವನ್ನು ಪ್ರವೇಶಿಸುವಾಗ ನಾಗರಾಜನು ಇವಳಲ್ಲಿ ಹೋರಾಟ ಮಾಡುತ್ತಾನೆ. ಶಿವಭಕ್ತನಾದ ನಾಗರಾಜನನ್ನು ಶಿಕ್ಷಿಸುವ ಮನಸ್ಸಾಗದೆ ದುರ್ಗೆಯ ರೂಪ ಧರಿಸಿದಾಗ ನಾಗರಾಜನು ಹೋರಾಟ ಮಾಡಿದ ತಪ್ಪಿಗೆ ಕ್ಷಮೆಯಾಚಿಸಿ ನಾಗರ ಬೆತ್ತ ಹಾಗೂ ಮಣಿಗಂಟೆಯನ್ನು ನೀಡಿ, ಇನ್ನು ಮುಂದೆ ನಿನ್ನ ಭಕ್ತರಿಗೆ ಅವರು ಮಾಡಿದ ತಪ್ಪನ್ನು ಮಣಿಗಂಟೆಯಿಂದ ಎಚ್ಚರಿಸು ಹಾಗೂ ಈ ನಾಗರ ಬೆತ್ತದಿಂದ ತಪ್ಪು ಮಾಡಿದವರನ್ನು ಶಿಕ್ಷಿಸುವಂತೆ ಕೋರಿಕೆ ನೀಡಿದಾಗ ತಾಯಿ ಶಾಂತ ರೂಪ ಧರಿಸಿ ಭೂಲೋಕ ಪ್ರವೇಶಿಸುತ್ತಾಳೆ. ಭೂಲೋಕದಲ್ಲಿ ಮೊದಲು ಬಂದಿದ್ದ 1000 ದೈವಗಳು ಇವಳ ಜೊತೆ ಹೋರಾಟ ನಡೆಸಿ ಸೋತು ಇವಳಿಗೆ ಶರಣಾಗುತ್ತಾರೆ. ಆದರೆ ಬಬ್ಬು ಸ್ವಾಮಿ ಮಾತ್ರ ಇವಳನ್ನು ಗುರುತಿಸಿ ತನ್ನ ತಾಯಿಯ ಜೊತೆ ಹೋರಾಟ ಮಾಡುವುದಿಲ್ಲ ಎನ್ನುತ್ತಾನೆ. ಆಗ ಮಂತ್ರದೇವತೆಯು ಮಾರಿಕಾಂಬ ರೂಪ ಧರಿಸಿ, ಇನ್ನು ಮುಂದೆ ನಾನು ಯಾವುದೇ ಮನೆ ಸೇರಿ ದುಷ್ಟರನ್ನು ಶಿಕ್ಷಿಸುವಾಗ ನಿನ್ನಲ್ಲಿ ಸಹಾಯ ಕೋರಿ ಬಂದರೆ ಅಂತಹ ಮನೆಯಿಂದ ನಿನ್ನ ಅಪ್ಪನೆ ಪ್ರಕಾರ 48 ದಿನಗಳ ಕಾಲ ಆ ಮನೆಯಿಂದ ದೂರವಿರುವುದಾಗಿ ವರ ನೀಡುತ್ತಾಳೆ. 48 ದಿನ ಕಳೆದು 49ನೇ ದಿನ ನಾನು ಪುನಃ ಮರಳಿ ಆ ಮನೆ ಒಕ್ಕರೆ ಮುಂದಕ್ಕೆ ಶಾಶ್ವತವಾಗಿ ಆ ಮನೆಯಲ್ಲೇ ನೆಲೆ ನಿಲ್ಲುವೆ ಎನ್ನುತ್ತಾ ತಾನು ಭೂಲೋಕಕ್ಕೆ ಇಳಿದ ಉದ್ದೇಶದಂತೆ ದುಷ್ಟರನ್ನು ಶಿಕ್ಷಿಸಲು ಮುನ್ನಡೆಯುತ್ತಾಳೆ. ಈ ಕಥೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಹಾಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸದೊಂದು ಕಾರಣಿಕದ ದೈವದ ಬಗ್ಗೆ ತಿಳಿಸುತ್ತೇನೆ. ನಮ್ಮ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.